ಸ್ವಚ್ಛ ಭಾರತ್ ಸ್ವಚ್ಛ ಭಾರತ್ ಸ್ವಚ್ಛತೆಯನ್ನು ಕಾಪಾಡಿ ಎಂದು ಬಾಯಿ ಬಡಿದುಕೊಂಡಿದ್ದೇ ಜಾಸ್ತಿಯಾಗಿದೆ. ತುಮಕೂರಿನಲ್ಲಂತೂ ಕೇಳುವುದೇ ಬೇಡ. ಸ್ವಚ್ಛತೆ ಎಂಬುದು ತುಮಕೂರು ಮರಳೂರು ಕೆರೆಯಲ್ಲಿ ಕೊಳೆತು ಗಬ್ಬೆದ್ದು ನಾರುತ್ತಿದೆ. ಹೌದು, ತುಮಕೂರು ನಗರಕ್ಕೆ ಹೊಂದಿಕೊಂಡಿರುವ ಮರಳೂರು ಗ್ರಾಮಕ್ಕೆ ಸೇರಿದ ಮರಳೂರು ಕೆರೆಯಲ್ಲಿ ಈ ಬಾರಿ ಉತ್ತಮ ಮಳೆಯಾಗಿದ್ದು ಜಿಲ್ಲೆಯ ಕೆರೆಗಳು ತುಂಬಿ ಕೋಡಿ ಹರಿದಿತ್ತು. ಜನಪ್ರತಿನಿಧಿಗಳು ಕೂಡ ತುಂಬಿದ ಕೆರೆಗೆ ಬಾಗಿನ ಅರ್ಪಿಸಿದ್ದರು. ಆದರೆ ಈ ಕೆರೆಯ ಇಂದಿನ ದುಸ್ಥಿತಿಯನ್ನು ನೋಡಿದರೆ ಪರಿಸರ ಪ್ರೇಮಿಗಳು ಮೌನವಾಗುತ್ತಾರೆ. ಅಷ್ಟರ ಮಟ್ಟಿಗೆ ಗಬ್ಬೆದ್ದು ನಾರುತ್ತಿದೆ ಈ ಮರಬೂರು ಕೆರೆ. ಕೋಳಿ ಮಾಂಸ, ಮೀನಿನ ತ್ಯಾಜ್ಯಗಳಿಂದ ಹಿಡಿದು ಪ್ಲಾಸ್ಟಿಕ್ ಮನೆ ತ್ಯಾಜ್ಯದವರೆಗೆ ಇಲ್ಲಿಗೆ ತಂದು ಹಾಕುತ್ತಿದ್ದಾರೆ. ಇನ್ನು ನಗರದ ಕೊಳಚೆ ನೀರಿನಿಂದ ಗಬ್ಬೆದ್ದು ನಾರುತ್ತಿದೆ. ಇದನ್ನು ನೋಡಿದರೆ ಇದೇನು ಕೆರೆಯೋ ಅಥವಾ ತ್ಯಾಜ್ಯ ವಿಲೇವಾರಿ ಘಟಕವೋ ಎಂದು ಭಾಸವಾಗುವುದು ಸುಳ್ಳಲ್ಲ. ಮತ್ತೊಂದು ಕಡೆ ಕೊಳಚೆ ನೀರಿನಿಂದಾಗಿ ಸೀಮೆ ಜಾಲಿಗಿಡ, ಜೊಂಡು ಹುಲ್ಲು ಗಿಡಗಳು ಇಡೀ ಕೆರೆಯನ್ನೇ ಆವರಿಸಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ನಗರದ ಅನಾಗರಿಕರು ಇದಕ್ಕೆ ತ್ಯಾಜ್ಯವನ್ನು ತಂದು ಎಸೆಯುತ್ತಿದ್ದಾರೆ. ಅದನ್ನು ನೋಡಿಕೊಂಡು ಮಹಾನಗರ ಪಾಲಿಕೆಯ ಆರೋಗ್ಯ ವಿಭಾಗ ಕೂಡ ಕಣ್ಮುಚ್ಚಿ ಕುಳಿತಿರುವುದು ನಾಚಿಕೇಡಿನ ಸಂಗತಿಯಾಗಿದೆ. ಸತ್ತ ಕೋಳಿ, ಪ್ರಾಣಿಗಳ ತ್ಯಾಜ್ಯ, ಸಿಮೆಂಟಿನ ಉಳಿಕೆ ಪದಾರ್ಥಗಳು, ಪ್ಲಾಸ್ಟಿಕ್ನ ಪದಾರ್ಥಗಳು, ಮನೆ ಬಳಕೆಯ ಹಲವಾರು ವಸ್ತುಗಳ ರಾಸಾಯನಿಕಗಳನ್ನ ಕೆರೆಗೆ ಎಸೆಯುತ್ತಿರುವುದರಿಂದ ಕೆರೆಯಲ್ಲಿರುವ ಶುದ್ಧ ನೀರು ಪ್ರತಿದಿನ ಸುರಿಯುತ್ತಿರುವ ತ್ಯಾಜ್ಯಗಳಿಂದಾಗಿ ಕಲುಷಿತಗೊಳ್ಳುತ್ತಿದೆ. ಇದರಿಂದಾಗಿ ಕೆರೆಯಲ್ಲಿರುವ ಜಲಚರ ಜೀವಿಗಳು ಸಾಯುತ್ತಿವೆ. ಅಂತರ್ಜಲ ಮಾಲಿನ್ಯವಾಗುತ್ತಿದ್ದು ಪರಿಸರಕ್ಕೆ ಹಾನಿಯಾಗುತ್ತಿದೆ. ಮರಳೂರು ಗ್ರಾಮದ ಬೋರ್ವೆಲ್ಗಳಿಗೆ ಈ ಕೆರೆಯ ನೀರಿನ ಸಂಪರ್ಕವಿದೆ. ಕೆರೆಯ ನೀರು ಅಪಾಯಕಾರಿ ಮಟ್ಟಕ್ಕೆ ಕಲುಷಿತಗೊಂಡರೆ ಗ್ರಾಮದಲ್ಲಿ ಸಾಂಕ್ರಾಮಿಕ ರೋಗ ಹರಡಲು ಇದು ಕಾರಣವಾಗಬಹುದು. ಈ ಪ್ರದೇಶಕ್ಕೆ ವಿದೇಶದಿಂದ ಪಕ್ಷಿಗಳು ವಲಸೆ ಬರುತ್ತವೆ. ಹಿಂದೆ ಸಾವಿರಾರು ಸಂಖ್ಯೆಯಲ್ಲಿ ಬರುತ್ತಿದ್ದಂತಹ ಪಕ್ಷಿಗಳು ಇಂದು ಕೇವಲ ಬೆರಳೆಣಿಕೆಯಷ್ಟು ಸಂಖ್ಯೆಗೆ ಇಳಿದಿದೆ. ಈ ಹಿಂದೆ ಸಿದ್ಧಾರ್ಥ ಕಾಲೇಜಿನ ಹಿಂಭಾಗದಲ್ಲಿ ಇದೇ ರೀತಿಯಾಗಿ ಕೋಳಿ ತ್ಯಾಜ್ಯವನ್ನು ಎಸೆಯಲಾಗಿತ್ತು. ಈ ವೇಳೆ ನೂರಾರು ಹದ್ದುಗಳು ಈ ತ್ಯಾಜ್ಯವನ್ನ ತಿಂದು ಸಾವನ್ನಪ್ಪಿದ್ದವು. ಈ ಘನತ್ಯಾಜ್ಯಗಳನ್ನು ಕೆರೆಕಟ್ಟೆಗಳಲ್ಲಿ ಅವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವುದರಿಂದ ನೀರಿನಲ್ಲಿ ಯುಟೋಫಿಕೇಶನ್ ನಡೆಯುತ್ತದೆ. ಇದರಿಂದಾಗಿ ಅದರಲ್ಲಿನ ಆಮ್ಲಜನಕ ಪ್ರಮಾಣ ಕಡಿಮೆಯಾಗಿ ಸಸ್ಯಗಳು ಹಾಳಾಗಿ ಜಲಚರಗಳ ಮೇಲೆ ಪರಿಣಾಮ ಬೀರುತ್ತದೆ. ಜಲಮೂಲಗಳನ್ನು ಹಾಳು ಮಾಡಿದರೆ ಜಲಚರ ಪ್ರಾಣಿ ಪಕ್ಷಿಗಳಿಗೂ ಕೂಡ ಪರಿಣಾಮ ಬೀರುತ್ತದೆ. ಆದರೆ ಈ ಬಾರಿ ನೇರವಾಗಿ ಜನರ ಜೀವವೇ ಅಪಾಯದಲ್ಲಿದ್ದು ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಇದೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಇಲ್ಲಿ ತ್ಯಾಜ್ಯ ವಿಲೇವಾರಿ ಮಾಡುವಂತಹ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಕೆರೆಯ ನೀರಿನ ಸುರಕ್ಷತೆಯ ಬಗ್ಗೆ ಗಮನ ಹರಿಸಬೇಕಿದೆ. ವರದಿ ಶಿವಕುಮಾರ್ ಮೇಸ್ಟ್ರುಮನೆ.